ಪುಟಾಣಿ ಮಕ್ಕಳ ಯಕ್ಷಗಾನವನ್ನು ಕ್ಷುಲ್ಲಕ ರಾಜಕಾರಣಕ್ಕೆ ಅರ್ಧಕ್ಕೆ ನಿಲ್ಲಿಸಿದ ಘಟನೆ ಕುಂದಾಪುರ ತಾಲೂಕಿನ ಹೇರಿಕುದ್ರುವಿನಲ್ಲಿ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಕರಾವಳಿಯ ಗಂಡುಕಲೆ ಎಂದೇ ಕರೆಯಲ್ಪಡುವ ಯಕ್ಷಗಾನದ ವಿಚಾರದಲ್ಲೂ ಇದೀಗ ರಾಜಕೀಯ ಮಾಡಲು ಪ್ರಾರಂಭವಾಗಿದ್ದು, ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿಯಿಂದ ಮಕ್ಕಳ ಯಕ್ಷಗಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಂದಾಪುರ ಪೊಲೀಸ್ ಠಾಣೆಗೆ ಆನೆಗಳ್ಳಿ ಗ್ರಾಮದ ಪಂಚಾಯತ್ ಉಪಾಧ್ಯಕ್ಷ ಉದಯ ಪೂಜಾರಿ ದೂರು ನೀಡಿದ್ದರು. ದೂರಿನ ಹಿನ್ನೆಲೆ ಪೊಲೀಸರು ಮಕ್ಕಳ ಯಕ್ಷಗಾನವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಮಹಾಬಲ ಹೇರಿಕುದ್ರು ಎಂಬವರು ಸುಮಾರು 5 ವರ್ಷಗಳಿಂದ ಸ್ಥಳೀಯ ಹವ್ಯಾಸಿ ತಂಡಗಳ ಪ್ರೋತ್ಸಾಹಕ್ಕಾಗಿ ನವೆಂಬರ್ ತಿಂಗಳಲ್ಲಿ 10 ದಿವಸ ದಿನಕ್ಕೊಂದರಂತೆ 10 ತಂಡಗಳ ಯಕ್ಷಗಾನ ಮಾಡಿಕೊಂಡು ಬರುತ್ತಿದ್ದರು. ಅದರ ಭಾಗವಾಗಿ ಶನಿವಾರ 15 ವರ್ಷದ ಒಳಗಿನ ಮಕ್ಕಳಿಂದ ಪ್ರಸಂಗವೊಂದರ ಪ್ರದರ್ಶನ ಹಮ್ಮಿಕೊಂಡಿತ್ತು. ಅದನ್ನು ಆನೆಗಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ ಉದಯ ಪೂಜಾರಿ ಎಂಬವರು ದೂರಿನ ಮೇರೆಗೆ ಪೊಲೀಸರು ಯಕ್ಷಗಾನ ಪ್ರದರ್ಶನಕ್ಕೆ ತಡೆಯೊಡ್ಡಿದ್ದು, ಅನಿವಾರ್ಯವಾಗಿ ಪ್ರಸಂಗವನ್ನು ಇಲ್ಲಿಗೆ ನಿಲ್ಲಿಸಲಾಗುತ್ತಿದೆ ಎಂದು ಹೇಳಿ ಆಯೋಜಕರು ಯಕ್ಷಗಾನ ಪ್ರದರ್ಶನ ಮೊಟಕುಗೊಳಿಸಿದರು. ಶನಿವಾರ ಕುಂದಾಪುರದ ಗೆಜ್ಜೆನಾದ ಯಕ್ಷಗಾನ ಮಂಡಳಿಯವರಾದ ಶ್ರೀಕೃಷ್ಣ ಲೀಲಾಮೃತ ಪ್ರಸಂಗ ಆಯೋಜನೆಯಾಗಿತ್ತು. ಹಿಮ್ಮೇಳ ಹಾಗೂ ಮುಮ್ಮೇಳದಲ್ಲಿ ಬಹುತೇಕ ಮಕ್ಕಳೇ ಇದ್ದರು. ಯಕ್ಷಗಾನ ಪ್ರದರ್ಶನದಲ್ಲಿ ಭಾಗವತಿಕೆ ಮಾಡುತ್ತಿದ್ದ ಭಾಗವತರಿಗೆ ಸುಸ್ತಾಗಿದ್ದರಿಂದ ವಿಶ್ರಾಂತಿಯ ಕಾರಣಕ್ಕಾಗಿ ಪ್ರದರ್ಶನದ ಅವಧಿಯಲ್ಲಿ 30ರಿಂದ 40 ನಿಮಿಷಗಳ ತಡವಾಗಿತ್ತು. ಭಾಗವತರ ಅನಾರೋಗ್ಯದ ಕಾರಣಕ್ಕಾಗಿ ಯಕ್ಷಗಾನ ಸುಮಾರು 1 ಗಂಟೆ ತಡವಾಗಿ ಆರಂಭವಾಗಿದ್ದರಿಂದ ನಿಗದಿತ ವೇಳೆಯನ್ನು ಮೀರಿದ್ದು ನಿಜ. ಆದರೆ ರಾಜಕೀಯ ಕಾರಣಕ್ಕಾಗಿ ದೂರು ನೀಡಿದ್ದಾರೆ. ಈ ರೀತಿ ನಡೆದರೆ ಮಕ್ಕಳ ಮೂಲಕ ಯಕ್ಷಗಾನ ಕಲೆಯನ್ನು ಉಳಿಸುವುದು ಬೆಳೆಸುವುದು ಹೇಗೆ ಎಂದು ಸಂಘಟಕರು ವಿಷಾದಿಸಿದ್ದಾರೆ. ಆಯೋಜಕರು ಹೇಳಿರುವ ಮಾತುಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ರಾಜಕೀಯ ಪ್ರೇರಿತವಾಗಿ ಯಕ್ಷಗಾನ ನಿಲ್ಲಿಸುವ ಯತ್ನ ನಡೆಯುತ್ತಿರುವುದು ಈ ಕುರಿತು ಆಯೋಜಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಕುರಿತು ವಿಡಿಯೋ ವೈರಲ್ ಆಗಿದ್ದು, ಯಕ್ಷಗಾನವನ್ನು ನಿಲ್ಲಿಸಿದ ಬಗ್ಗೆ ಕಲಾಭಿಮಾನಿಗಳಿಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಕಡಗೋಲನ್ನಾಡಿಸುವಾಗ ನಿಮ್ಮ ಮಗ ಕೃಷ್ಣ ಬಂದು ಹೌದು ಅಮ್ಮ. ಅಯ್ಯೋ ದೇವ್ರೆ, ಹೌದೇನ ಕೃಷ್ಣ? ವಿಷಯ ಏನಂತ ಗೊತ್ತಾಗ್ಲಿಲ್ಲ ಅಮ್ಮ. ಅಮ್ಮ, ನಾವು ತಯಾರಿಸಿದ ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ನೀರು ಮಜ್ಜಿಗೆ ಇವುಗಳನ್ನೆಲ್ಲ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಹತ್ತಿ ಕೊನೆಗೆ ಮಂಗನ ಮೇಲೆ ಹತ್ತಿ ನಿಮ್ಮ ಮಗ ಕೃಷ್ಣ ಇದೇ ಕೋಲನ್ನ ಮಡಿಕೆಗೆ ತೋರಿಸಿ ದಯವಿಟ್ಟು ಪುಟಾಣಿಗಳು ಕೂಡ ನಮ್ಮನ್ನ ಕ್ಷಮಿಸಬೇಕು. ಯಾಕಂದ್ರೆ ಇವತ್ತು ಪರಮ ಪಾವನವಾದಂತಹ ಒಂದು ಯಕ್ಷಗಾನ ಕಲೆ, ಇದನ್ನ ನಡೆಸಲಿಕ್ಕೆ ನಮಗೆ ತಡೆ ಒಡ್ತಾ ಇದ್ದಾರೆ. ತಡೆ ಒಡ್ಡಿದ್ದು ಬೇರೆ ಯಾರಲ್ಲ, ನಮ್ಮ ಊರಿನ ಉದಯ ಪೂಜಾರಿ ಅನ್ನೋರು, ಇಲ್ಲಿಯ ದೇವಸ್ಥಾನದ ಅರ್ಚಕರು. ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಪೊಲೀಸ್ನವರು ಇಲ್ಲಿಗೆ ಆಗಮಿಸಿದ್ದಾರೆ. ದಯವಿಟ್ಟು ಕ್ಷಮಿಸಿ ಮಕ್ಕಳೇ, ನಮಗೆ ಯಕ್ಷಗಾನ ಮಾಡ್ಲಿಕ್ಕೆ ಕಷ್ಟ ಉಂಟು. ಉದಯ ಪೂಜಾರಿ ಅವರ ಬಗ್ಗೆ ಆ ಮಹಾಕಾಳಿ ದೇವರೇ ಏನು ಅಂತ ನೋಡಿಕೊಳ್ಳಿ. ಇದು ನಾನು ಆನ್ಲೈನ್ ನಲ್ಲಿ ಪ್ರಚಾರ ಕೊಡ್ತಾ ಇದ್ದೇನೆ. ಪೊಲೀಸ್ನವರು ಅವರ ಕರ್ತವ್ಯವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾದಂತಹ ಸಂದರ್ಭ. ಯಾಕೆಂದ್ರೆ ನಾವು ಇವತ್ತು 10:30 ತನಕ ಮಾತ್ರ ನಾವು ಪರ್ಮಿಷನ್ ತಗೊಂಡಿದ್ದೇವೆ. ಸಾಧ್ಯ ಆದ್ರೆ ನಾಳೆಯಿಂದ ಇನ್ನೂ 1 ಗಂಟೆ ಎಕ್ಸ್ಟೆನ್ಷನ್ ಕೇಳ್ತೇವೆ. ಕೊಡ್ಲಿಲ್ಲ ಅಂದ್ರೆ ಯಕ್ಷಗಾನ ಕಾರ್ಯಕ್ರಮ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಮಹಾಕಾಳಿಯ ಮೇಲೆ ಭಾರ ಇಟ್ಟು ಕಾರ್ಯಕ್ರಮವನ್ನ ನಿಲ್ಲಿಸಲಿಕ್ಕಿದ್ದೇವೆ ನಾವು. ದಯವಿಟ್ಟು ಕ್ಷಮಿಸಿ. ಆನ್ಲೈನ್ ಅಲ್ಲಿದ್ದಂತಹ ಎಲ್ಲ ಕಲಾವಿದರು ಕೂಡ ನಮ್ಮನ್ನ ಕ್ಷಮಿಸಬೇಕು. ಹೇರಿಕುದ್ರಿನಲ್ಲಿ ಉದಯ ಪೂಜಾರಿ ಎನ್ನುವವರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಂತಹ ಕಂಪ್ಲೇಂಟಿನ ಮೂಲಕವಾಗಿ ಆರಕ್ಷಕರು ನಮ್ಮಲ್ಲಿಗೆ ಬಂದು ಕಾರ್ಯಕ್ರಮವನ್ನು ತಡೀತಾ ಇದ್ದಾರೆ. ಅನಿವಾರ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇದ್ದೇವೆ. ಹೀಗೆ ಮಾಡಿದ್ದು ಹೌದಾದ್ರೆ ಮುಂದೆ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡಿ ಬೆಳೆಸಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿರುವಂತಹ ಪುಟಾಣಿಗಳಿಗೆ ಯಕ್ಷಗಾನವನ್ನು ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಸಮಸ್ತ ಹೇರಿಕುದ್ರೆ ಗ್ರಾಮಸ್ಥರಿಗೆ ಮಾತನ್ನ ಕೇಳಬೇಕು. ಇದು ಒಂದು ರೀತಿಯ ರಾಜಕೀಯ ಷಡ್ಯಂತ್ರವಾಗಿದೆ. ಇದಿಲ್ಲಿಗೆ ನಿಲ್ಲಬೇಕು. ಮತ್ತೆ ಯಕ್ಷಗಾನ ಮಾಡುವುದರ ಬಗ್ಗೆ ರಾತ್ರಿ 1 ಗಂಟೆಯ ತನಕ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಆದ್ರೆ ನಾವು ಮಾತ್ರ 10:30ವರೆಗೆ ಮಾಡ್ತೇವೆ ಅನ್ನೋ ಪರ್ಮಿಷನ್ ಕೇಳಿದ್ರಿಂದ ಇಲ್ಲಿಗೆ ಕಾರ್ಯಕ್ರಮವನ್ನ ನಿಲ್ಲಿಸಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ನಾಳೆಯಿಂದ ಮತ್ತೆ 1 ಗಂಟೆ ಜಾಸ್ತಿ ಪರ್ಮಿಷನ್ ಕೇಳ್ತೇವೆ. ಕೊಡುವುದಿಲ್ಲ ಅಂತ ಆದ್ರೆ ಯಕ್ಷಗಾನ ಕಾರ್ಯಕ್ರಮ ನಮ್ಮಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಕಲಾಭಿಮಾನಿಗಳೇ. ಈ ವಿಚಾರ ಇಡೀ ಕರ್ನಾಟಕದಾದ್ಯಂತ ಮಾಧ್ಯಮದವರಿಗೆ ಪ್ರಸಾರ ಆಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೈ ಕನ್ನಡಂ ಗೆಲ್ಗೆ. ರಂಗ